ಕುಡ್ಲ ಕ್ಷೇತ್ರದ ಶಾಸಕರು ಯುಟಿ ಖಾದರ್ ರಾಜ್ಯ ವಿಧಾನಸಭೆದ ಪ್ರತಿಪಕ್ಷ ಉಪನಾಯಕರಾದ ಆಯ್ಕೆಯಾಯಿನ ನಿಟ್ಟಿಡು ಕಾಂಗ್ರೆಸ್ ಕಾರ್ಯಕರ್ತರು ತೊಕ್ಕೋಟು ಉಳ್ಳಾಲ ಸೋಮೇಶ್ವರ ಕೋಟೆಕಾಡು ಪಾರ್ದಿನ ಫ್ಲೆಕ್ಸ್ಲೆನು ಏರೋ ಕಿಡಿಗೇಡಿಲು ಪರ್ತು ಪಾಡಿನ ಬಗೆಟ್ ವರದಿಯಾತಂಡು ಈ ನಿಟ್ಟಿಡು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಮುತಾಲಿಕೆಡು ಉಳ್ಳಾಲ ಠಾಣೆಗೆ ಪೋದು ಮನವಿ ಕೊರ್ದು ಆಯ್ನಾತ್ ಬೇಗ ಕಿಡಿಗೇಡಿಲೆನು ಸೆರೆ ಪತ್ತದು ಶಿಕ್ಷೆ ಕೊರಡು ಪಂಡದು ಮನವಿ ಸಂದಾಯ ಮಲ್ತೇರು ಎಸಿಪಿ ದಿನಕರ್ ಶೆಟ್ಟಿ ಇನ್ಸ್ಪೆಕ್ಟರ್ ಸಂದೀಪ್ ಮನವಿಗೆ ತಂದು ಆಯ್ನಾತ್ ಬೇಗಡೆ ಕಿಡಿಗೇಡಿಲೆನು ಸೆರೆ ಪತ್ತೋ ಪಂಡದು ನಂಬಡಿಕೆ ಕೊರಿಯರು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷರು ಸುರೇಶ್ ಭಟ್ನಗರ ಪಾತ್ರರೊಂದು ಜಾತಿ ಮತ ಭೇದದಂತೆ ಕೆಲಸ ಕಾರ್ಯಗಳನ್ನು ಮಲ್ತೊಂದುಪ್ಪುನ ಶಾಸಕರನ ಎಡೆಪುನು ಸೈಸೆರೆ ಆವಂದಿನ ಕಿಡಿಗೇಡಿಲು ಈ ಕೆಲಸನ ಮಲ್ತದೇರು ಅಕ್ಲೇನು ಕೂಡ್ಲೆ ಸೆರೆ ಪತ್ತದು ಕಠಿಣ ಶಿಕ್ಷೆಯನ್ನು ಕೊರಡು ಪಣದು ಒತ್ತಾಯ ಮಲ್ತೇರು. ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರು ಮೊನ್ನೆ ತಾನೇ ನಮ್ಮ ವಿಧಾನಸಭೆಯ ಉಪನಾಯಕರಾಗಿ ನಮ್ಮ AICCಯಿಂದ ನೇಮಕಗೊಂಡಿರ್ತಾರೆ. ನಮ್ಮ ಕ್ಷೇತ್ರದಲ್ಲಿ ನಮ್ಮ ಶಾಸಕರು ನಮ್ಮ ಕಾರ್ಯಕರ್ತರ ಥರ ಒಂದು ಒಡನಾಟ ಇದ್ದ ಶಾಸಕರು. ಹಾಗಾಗಿ ನಮ್ಮ ಕಾರ್ಯಕರ್ತರು ಅವರಿಗೆ ಅಲ್ಲಲ್ಲಿ ನಮ್ಮ ಕ್ಷೇತ್ರದಲ್ಲಿ ಒಂದು ಅಭಿನಂದನಾ ಫಲಕವನ್ನು ಅವರವರ ಒಂದು ಸ್ವಂತ ಒಂದು ದುಡಿಮೆಯಲ್ಲಿ ಒಂದು ಅವರವರ ಅಭಿಮಾನದ ಒಂದು ಫ್ಲೆಕ್ಸನ್ನು ಕೋಟೆಕಾರು ಭಾಗದಲ್ಲಿ, ಸೋಮೇಶ್ವರ ಭಾಗದಲ್ಲಿ, ಉಳ್ಳಾಲ ಭಾಗದಲ್ಲಿ ಅಳವಡಿಸ್ಕೊಂಡಿರ್ತಾರೆ. ಇದನ್ನು ಯಾರಂತ ನಮಗೆ ಗೊತ್ತಿಲ್ಲ, ಇಂಥವರಂತ ಯಾರ ಕಿಡಿಗೇಡಿಗಳಂತ ಹೇಳ್ಬೇಕು. ಯಾಕಂತ ಹೇಳಿದರೆ ಇಂಥ ದುಷ್ಕೃತ್ಯ ಮಾಡುವವರು ಅವರು ಕಿಡಿಗೇಡಿಗಳೇ. ಈ ಕಿಡಿಗೇಡಿಗಳು ಇವತ್ತು ಅವರ ಫ್ಲೆಕ್ಸನ್ನು, ಅವರ ಮುಖ, ಅವರ ಹೆಸರನ್ನೆಲ್ಲ ಹರಿದಾಕಿದ್ದಾರೆ. ಈ ನಡೆ ಇವತ್ತಿಂದಲ್ಲ, ಸಾಧಾರಣ 3-4 ವರ್ಷದಿಂದ ಇದು ನಿರಂತರ ನಡೆಯುತ್ತಾ ಇದೆ. ಇದಕ್ಕೆ ನಾವು ಇದನ್ನು ನಾವು ಖಂಡಿಸಿದರೆ, ಮಾಧ್ಯಮದಲ್ಲಿ ಖಂಡಿಸಿದರೆ ಸಾಕಾಗಲಿಕ್ಕಿಲ್ಲ. ಹಾಗಾಗಿ ನಾವೆಲ್ಲ ತುರ್ತಾಗಿ ನಮ್ಮ ಮಂಗಳೂರು ಕ್ಷೇತ್ರದ ಉಳ್ಳಾಲ ಪೊಲೀಸ್ ಠಾಣೆಗೆ ಬಂದು ಇದರ ಬಗ್ಗೆ ಯಾರು ಮಾಡಿದ್ದಾರೆ ಅವರನ್ನು ಶೀಘ್ರವಾಗಿ ಕಂಡುಹಿಡಿದು ತಕ್ಕ ಶಿಕ್ಷೆ ಮಾಡಬೇಕಂತ ಈಗ ತಾನೇ ನಾವು ACP ಅವರು ಹಾಗೂ ಇನ್ಸ್ಪೆಕ್ಟರ್ಗೆ ಮನವಿಯನ್ನು ಕೊಟ್ಟಿರ್ತೇವೆ. ಇದು ಅಂದರೆ ಈ ಕೋಟೆಕಾರು ಭಾಗದಲ್ಲಿ ಒಂದು 3 ಫ್ಲೆಕ್ಸ್ ಹಾಕಿದವರು, ಅದರಲ್ಲಿ 2 ನಮ್ಮ ಮೊನ್ನೆ ಕೋಟೆಕಾರು ಪತ್ರ ಪಂಚಾಯತಿಗೆ ಪಕ್ಷದಿಂದ ನಿಂತ ಅಭ್ಯರ್ಥಿಗಳ ಹೆಸರಿದೆ. ಅವರು ಸಾಮಾನ್ಯ ಒಂದು ವರ್ಗದಿಂದ ಬಂದು ಒಂದು ನಿಯತ್ತಾಗಿ ಒಂದು ದಿನ ಕೂಲಿ ಕೆಲಸ ಮಾಡುವ ಹುಡುಗರು, ಮತ್ತೊಬ್ಬರು ಒಂದು ಪಿಗ್ಮಿ ಏಜೆಂಟಾಗಿ ಕೆಲಸ ಮಾಡ್ತಿದ್ದಾರೆ. ಅವರೊಂದು ಆತ್ಮ ಒಂದು ಒಳ್ಳೆಯ ಒಂದು ಅಭಿಮಾನದಿಂದ ನಮ್ಮ ಸಾರ್ ಯುಟಿ ಖಾದರ್ ಅವರ ಫ್ಲೆಕ್ಸನ್ನು ಅವರು ಅಳವಡಿಸಿದ್ದಾರೆ. ಅವರು ನಮ್ಮ ಪಕ್ಷದ ಕಾರ್ಯಕರ್ತರು. ಇವರು ಈಗ ಯಾರು ಹರಿದಿದ್ದಾರೆ ಅದಂತ ಹೇಳಿದರೆ ನಮ್ಮ ಅಂದಾಜು ಪ್ರಕಾರ ಅವರು ಇನ್ನೂ ಹೊಸತ್ತಾಗಿ ಹಾಕಿದವರು, ಅವರು ಇನ್ನೂ ಹಾಕಬಾರ್ದು, ಅವರ ಗೋಜಿಗೆ ಹೋಗಬಾರ್ದು ಅಂತ ಎದುರಿಸುವ ನಿಟ್ಟಿನಲ್ಲಿ ಹಾಕಿದ ಒಂದು ಷಡ್ಯಂತರ. ಅಂದರೆ ಹೊಸೊಬ್ಬರು ಯಾರು ಬಂದರೆ ಅವರಿಗೆ ಇನ್ನೂ ಸಂಖ್ಯೆ ಜಾಸ್ತಿ ಆಗ್ಬೋದು ಅಂತೇಳಿ ಈ ಷಡ್ಯಂತರ ಮಾಡಿದ ಥರ ಒಂದು ಅನುಮಾನ ಇದೆ. ಆದರೆ ಒಂದು ನೆನಪಿಟ್ಟುಕೊಳ್ಳಿ, ಇವರು ಎಷ್ಟೇ ಫ್ಲೆಕ್ಸ್ ಹೊಡೆದರೂ ಯುಟಿ ಖಾದರನ್ನು ನಮ್ಮ ಹೃದಯದಿಂದ ಯಾರಿಗೂ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಇದು ಈ ಕ್ಷೇತ್ರದಲ್ಲಿ ಖಂಡಿತ. ಅಂದರೆ ಫ್ಲೆಕ್ಸ್ ಹರಿಬೋದು, ಆದರೆ ಯಾರು ಫ್ಲೆಕ್ಸ್ ಹಾಕಿದ್ದಾರೆ ಅವರ ಹೃದಯದಿಂದ ಯುಟಿ ಖಾದರನ್ನು ತೆಗಿಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಇದು ಖಂಡಿತವಾಗಿ ನಾವು ಹೇಳ್ತೇವೆ. ನಾವು 100 ಫ್ಲೆಕ್ಸ್ ಹಾಕ್ತೇವೆ, 100 ಫ್ಲೆಕ್ಸ್ ಬೇಕಿದ್ರೆ ಹರೀರಿ, ಅದು ನಿಮ್ಮ ಹೇಳಿತನ. ನಮ್ಮಲ್ಲಿ ನಮ್ಮ ಕಾರ್ಯಕರ್ತರು ಈಗ ಒಂದು 6 ವರ್ಷದಲ್ಲಿ ಒಂದೇ ಒಂದು ಫ್ಲೆಕ್ಸನ್ನು ಹರಿದ ಒಂದು ಉದಾಹರಣೆ ಇಲ್ಲ. ಕಾಂಗ್ರೆಸ್ ಕಾರ್ಯಕರ್ತರು ಯಾರದೇ ಆಗಲಿ, ಇತರ ಪಕ್ಷದಾಗಲಿ, ಇತರ ನಾಯಕರದಾಗಲಿ ಯಾವುದೇ ಆಗಲಿ ಇಷ್ಟುವರೆಗೆ ಹರಿದ ಒಂದು ಇತಿಹಾಸ ಇಲ್ಲ. ಯಾಕಂತ ಹೇಳಿದರೆ ನಮಗೆ ಒಂದು ಸಂಸ್ಕಾರ ಇದೆ. ನಮ್ಮ ಕಾರ್ಯಕರ್ತರಿಗೆ ಸಂಸ್ಕಾರ ಗೊತ್ತು. ನಮ್ಮ ಕಾರ್ಯಕರ್ತರಿಗೆ ಇವತ್ತು ನಮ್ಮಲ್ಲಿ ಹಿಂದೂ ಬಾಂಧವರಿದ್ದಾರೆ, ಮುಸ್ಲಿಂ ಬಾಂಧವರು, ಕ್ರಿಶ್ಚಿಯನ್ ಬಾಂಧವರು ಇದ್ದಾರೆ. ನಾವು ಒಂದು ಸಾಮರಸ್ಯದಿಂದ ಬದುಕ್ತಾ ಇದ್ದೇವೆ.
ಆ ಸಾಮರಸ್ಯವನ್ನು ವಿಭಜನೆ ಮಾಡಲಿಕ್ಕೆ ಇದು ಯಾರ ಷಡ್ಯಂತರ ಅಂತ ಗೊತ್ತಿಲ್ಲ. ಒಂದು ಷಡ್ಯಂತರ ಇರ್ಬೋದು, ಆದರೆ ಅವರಿಗೆ ನಾವೆಲ್ಲ ಬೇಡುವುದಂದೆ ಅಂತ ಹೇಳಿದರೆ ದೇವರು ಇನ್ನಾದರೂ ಅವರಿಗೆ ಒಳ್ಳೆ ಬುದ್ಧಿ ಕೊಡಲಿ, ಇನ್ನು ಈ ಫ್ಲೆಕ್ಸ್ ಅರಿಯುವ ಒಂದು ಇದನ್ನು ಅವ್ರು ನಿಲ್ಲಿಸಲಿ. ಏನಿದ್ದರೂ ಅವರು ಇಂಥ ಈ ಹೇಳಿತನದ ಕೃತ್ಯಕ್ಕೆ ಹೋಗೋದು ಬೇಡ, ಒಳ್ಳೆಯಲ್ಲಿ ಒಂದು ಜೀವನ ಸಾಗಿಸುವ ಒಂದು ಅವರಿಗೊಂದು ಶಿಸ್ತುಬದ್ಧವಾದ ಒಂದು ಜೀವನ ಸಾಗಿಸುವ ಒಂದು ಬುದ್ಧಿ ಕೊಡಲಿ ಅಂತೇಳಿ ನಾವು ಆ ದೇವರಲ್ಲಿ ಪ್ರಾರ್ಥಿಸುವ ಹೊರತು ನಾವು ಯಾರಿಗೂ ಅದನ್ನು ಕೇಡು ಉಂಟು ಮಗೆಯುವಂಥ ಪರಿಸ್ಥಿತಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಯಾರಿಗೂ ಇಲ್ಲ. ಇನ್ನಾದರೂ ಒಳ್ಳೆಯ ಬುದ್ಧಿ ಕೊಡಲಿ ಅಂತೇಳಿ ನಾವು ಅವರಿಗೆ ಈ ಮೂಲಕ ನಾವು ಮಾಧ್ಯಮದ ಮೂಲಕ ಅವರ ಹತ್ರ ವಿನಂತಿಸಿಕೊಳ್ತಾ ಇದ್ದೇವೆ. ಬ್ಲಾಕ್ ಹಿಂದುಳಿದ ವರ್ಗ ವಿಭಾಗದ ಅಧ್ಯಕ್ಷರು ದೀಪಕ್ ಪಿಲಾರ್ ಬೊಕ್ಕ ಪಕ್ಷದ ಬಾಕಿ ಮುಖಂಡರು ಈ ಪುರ್ತೋಟು ಗೇತೆರು.